ಬಂಟ್ವಾಳ ತಾಲೂಕಿನ ಭಂಡಾರಿಬೆಟ್ಟು ವ್ಯಾಯಾಮ ಶಾಲೆಯಲ್ಲಿ ನಿನ್ನೆ ತುಳು ಲಿಪಿ ಪರೀಕ್ಷೆ ನಡೆದಿದೆ. ಈ ವೇಳೆ ವಿದ್ಯಾರ್ಥಿಗಳ ಜೊತೆ 72 ವರ್ಷದ ಲಕ್ಷ್ಮಿ ಅಮ್ಮ ಎಂಬವರು ಪರೀಕ್ಷೆ ಬರೆದು ಎಲ್ಲರಲ್ಲೂ ಆಶ್ಚರ್ಯ ಹುಟ್ಟಿಸಿದ್ದಾರೆ. ತುಳು ಅಕಾಡೆಮಿ, ಜೈ ತುಳು ಸಂಘಟನೆ ಹಾಗೂ ಯುವಜನ ವ್ಯಾಯಾಮ ಶಾಲೆ ಭಂಡಾರಿಬೆಟ್ಟು ಇವರ ಸಂಯುಕ್ತ ಆಶ್ರಯದಲ್ಲಿ ಬಲೆ ತುಳು ಕಲ್ಪಗ ಉಚಿತ ತುಳು ಲಿಪಿ ಕಾರ್ಯಾಗಾರ ನಡೆದಿತ್ತು. 4 ವಾರಗಳ ಕಾಲ ಈ ಕಾರ್ಯಾಗಾರ ನಡೆದಿದ್ದು, ಬಂಟ್ವಾಳ ತಾಲೂಕಿನ ಸಜಿಪ ಮುನ್ನೂರುವಿನ ಪಾಣೆಮಂಗಳೂರು ನಿವಾಸಿ ನಿವೃತ್ತ ಶಿಕ್ಷಕಿ 72 ವರ್ಷದ NB ಲಕ್ಷ್ಮಿ ಅಮ್ಮನವರು ಆನ್ಲೈನ್ ಕ್ಲಾಸ್ ಮೂಲಕ ತರಬೇತಿ ಪಡೆದಿದ್ರು. ಬಳಿಕ ನಿನ್ನೆ ನಡೆದ ತುಳು ಲಿಪಿ ಪರೀಕ್ಷೆಯಲ್ಲಿ ಒಟ್ಟು 29 ವಿದ್ಯಾರ್ಥಿಗಳ ಜೊತೆ ಲಕ್ಷ್ಮಿ ಅಮ್ಮನವರು ಪರೀಕ್ಷೆ ಬರೆದಿದ್ದಾರೆ. ಈ ಮೂಲಕ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದ್ದಾರೆ. ತುಳುನಾಡಿನಲ್ಲಿ ತುಳು ಲಿಪಿ ಉಳಿಸಬೇಕು ಅಂತ ಪ್ರಯತ್ನ ಪಡೋರಿಗೆ, ತುಳು ಲಿಪಿ ಕಲಿಬೇಕು ಅನ್ನೋರಿಗೆ ಈ ಲಕ್ಷ್ಮಿ ಅಮ್ಮನವರು ಮತ್ತಷ್ಟು ಹುರುಪು ತುಂಬಿದ್ದಾರೆ.